ತಮ್ಮ ಸೇರಿರುವಂತಹ ಅಸುರರ ವೀರರಲ್ಲ ಶುಂಭಾಸುರನಿಗೆ ಜಯವಾಗಲಿ ಜಯವಾಗಲಿ ಎನ್ನುವಂತಹ ಜಯಘೋಷವನ್ನು ಹಾಕುತ್ತಾ ಇದ್ದಾರೆ. ಮನಸ್ಸಿಗೆ ಸಂತೋಷವಾಗುತ್ತಾ ಇದೆ. ಕೆಲವರು ಸ್ವರ್ಗಲೋಕದಲ್ಲಿ, ಇನ್ನು ಕೆಲವರು ಪಾತಾಳದಲ್ಲಿ ವಿಷ್ಣುವರೆಲ್ಲ ಸೇರಿಕೊಂಡು ಶೋಣಿತಾಪುರವನ್ನು ಸೇರಿ ವಿಜಯೋತ್ಸವವನ್ನು ಆಚರಿಸೋಣ. ಚಿಂತಿಸಿ ನೋಡುವಾಗಲೇ ತಿಳಿದದ್ದು ಅಂದು ಅಮ್ಮನಾಡಿದಂತಹ ಅಭಯವಾಕ್ಯ. ಕಷ್ಟ ಬಂದಾಗ ತುಹಿನಗಿರಿಯನ್ನು ಸೇರಿಕೊಳ್ಳಿ ಮಕ್ಕಳೇ, ಭಕ್ತಿಯಿಂದ ಪ್ರಾರ್ಥಿಸಿಕೊಳ್ಳಿ ಎಂಬ ಹಾಗೆ ನಮ್ಮವರನ್ನೆಲ್ಲ ಜೊತೆ ಸೇರಿಸಿಕೊಂಡು ತುಹಿನಗಿರಿಯತ್ತ ಬಂದವನಿದ್ದೇನೆ. ಆಕೆಯನ್ನೇ ಉಳಿಸಿಕೊಳ್ಳಬೇಕು. ಜಯ 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 ಜಯ. ಪೂಜಿಸಿದನೋ ಮಾಯೆಯ ಕ್ಷೇಮವನ್ನು ಒದಗಿಸಿಕೊಟ್ಟಾಕೆ ನಾನು ಇಂದಿನ ದಿನ ಸುಮನಸರನ್ನೆಲ್ಲ ಜೊತೆ ಸೇರಿಸಿಕೊಂಡು ತುಹಿನಗಿರಿಯನ್ನೇ ಸೇರಿ ಪ್ರಾಂಜಲವಾದ ಭಕ್ತಿಯ ಮೂಲಕವಾಗಿ ನನ್ನನ್ನು ಪ್ರಸನ್ನೀಕರಿಸಿಕೊಂಡಿದ್ದೀಯ. ಒಲಿದು ನಿನ್ನ ಮುಖವನ್ನು ವೀಕ್ಷಿಸಿದೆ ಎಂದಾದ್ರೆ ಕಷ್ಟ ಬಂದಿದೆ ಎಂಬುದಾಗಿ ಸ್ಪಷ್ಟ. ಯಾರಿಂದ ಯಾವ ರೀತಿಯಲ್ಲಿ ಬಿತ್ತರಿಸಯ್ಯ ಬಿತ್ತರಿಸೋ ಭಿನ್ನವಿಸುವುದೇನು ಒದಗಿದಂತಹ ದುಸ್ಥಿತಿಯ ಬಗ್ಗೆ ಯಾವ ರೀತಿಯಲ್ಲಿ ನಿನ್ನಲ್ಲಿ ವಿವರಿಸಲಿ ತಾಯಿ? ಏನಾಯಿತ
ಅಜನಿಂದಲೇ ಅನುಗ್ರಹಿತರಾದಂತಹ ಶುಂಭ ನಿಶುಂಭರೆಂಬಂತಹ ಅಸುರರು ಆ ಅಮಾತ್ಯರನ್ನು ಒಡಗೂಡಿಕೊಂಡು ಅಮರಲೋಕಕ್ಕೆ ಅಭಿಯೋಗವನ್ನು ನಡೆಸಿ ಆ ಬಳಿಕ ಅನಿಮಿಷರಾದ ನಮ್ಮನ್ನು ಅಧಿಕಾರಹೀನರನ್ನಾಗಿಸಿದ್ರಮ್ಮ. ಆಮೇಲೆ ಅವನೀತ್ರಯಗಳನ್ನು ಅಂಕಿತದಲ್ಲಿರಿಸಿಕೊಂಡು ಅನ್ಯಾಯ ಅನಾಚಾರ ಅಧರ್ಮಗಳನ್ನೇ ಆಚರಣೆಯನ್ನಾಗಿ ಅಳವಡಿಸಿಕೊಳ್ಳುತ್ತಾ ಆ ಅಹಂಕಾರದಿಂದಲೇ ಆರ್ಭಟಿಸುತ್ತಾ ಇದ್ದಾರೆ. ಹೌದೇ ಅಂತಹ ಅಸುರರ ಅಂತ್ಯವಾಗುವಲ್ಲಿ ಆ ಅಯೋನಿಜೆಯಾದಂತಹ ನೀನೇ ಅನುಗ್ರಹದಾಯಕಿಯಾಗಬೇಕಮ್ಮ. ಇದು ಅಭಯ ಕರುಣಿಸುತ್ತ ಅಭಯವನ್ನು ಕರುಣಿಸುತ್ತ ಭಯವನ್ನು ನುಡಿದಳು ಕಿರಿದು ಸಮಯದಿ ತರಿದು ದೈತ್ಯರ ನೆರವಿಗೆನೋ ಕಿರಿದು ಸಮಯದಿ ತರಿದು ದೈತ್ಯರ ನೆರವಿಗೆನೋ ಹೊರೆಯುವೆನು ನಿಮ್ಮನು ನಿಮ್ಮನ್ನು ಹೊರೆಯುವೆನು ನಿಮ್ಮನು ಮರೆಯ ಮಾತಲ್ಲ ಅಲ್ಲಿಯವರೆಗೆ ಮರೆಸಿ ನಿಜವನ್ನು ತುಗಿನ ಗಿರಿಯೊಳಗಿರುತ್ತ ನೋಡುವುದನ್ನ ಲೀಲೆಯ ಹೇಗಮ್ಮ? ಮರೆಸಿ ನಿಜವನ್ನು ತುಗಿನ ಗಿರಿಯೊಳಗಿರುತ್ತ ನೋಡುವುದನ್ನ ಲೀಲೆ ಹರುಷದೊಳಗೆಂದೆನುತ ಹೃದ ಶರೀರರುಗಿ ಶ್ರೀದೇವಿ ಮರುಗದಿರು ಮರುಗದಿರು ಸುರಭಾಗ ಆ, 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 ಸುರಪಾಲ ತಾಯೇ, ಎದ್ದೇಳಯ್ಯ ಆ, ಆಸುರಿ ಪ್ರವೃತ್ತಿಯನ್ನೇ ಮೈಗೂಡಿಸಿಕೊಂಡಂತ ಸುರರು ಜನಬಲ ಧನಬಲ ದೈವಬಲವನ್ನೇ ಮೂಲ ಆಧಾರವಾಗಿರಿಸಿಕೊಂಡು ಆ, ದೇವಲೋಕಕ್ಕೆ ಅಭಿಯೋಗವನ್ನು ನಡೆಸಿದರೆ ಹೌದಮ್ಮ. ಅವರಲ್ಲಿ ಅಗ್ರಗಣ್ಯರಾಗಿ ಮೆರೆದವರು ಶುಂಭ ನಿಶುಂಭಾದಿ ಖಳರು. ಸತ್ಯ ತಾಯಿ. ಯೋಚಿಸಬೇಡ ಚಿಂತಿಸಬೇಡ, ಇನ್ನು ಕೆಲವು ದಿನಗಳಲ್ಲಿ ಆ ದುಷ್ಟರನ್ನೆಲ್ಲ ನಷ್ಟಗೊಳಿಸಿ ನಿಮ್ಮ ಪಾಲಿಗೆ ನಾನು ಕ್ಷೇಮವನ್ನು ಒದಗಿಸಿಕೊಡುತ್ತೇನೆ. ಅಮ್ಮ, ಕಂದ, ನಿಮ್ಮ ಅಭಯ ವಾಕ್ಯವನ್ನು ಕೇಳುವಾಗ ಮನಸ್ಸಿಗೇನೋ ಸಮಾಧಾನವಾಯಿತು ತಾಯಿ. ಆದರೆ ಅಂತರಂಗದಲ್ಲಿ ಅಡಗಿರುವಂತಹ ಆತಂಕವಿನ್ನೂ ದೂರವಾಗಲಿಲ್ವಮ್ಮ. ಯಾರಿಂದ ಯಾವ ರೀತಿಯಲ್ಲಿ ಕಾರಣ ಮತ್ತೇನಲ್ಲ, ಯಾವುದಯ್ಯ ಈ ಹಿಂದೆ ನೀವೇ ವಧಿಸಿಕೊಟ್ಟಂತಹ ಮಹಿಷದಾನವನಂತಲ್ಲ ಈ ಶುಂಭ ನಿಶುಂಭ. ಬದಲಾಗಿ ಅಧಿಕ ಬಲ ಇರಲಿ ಬಿಟ್ಟು ಅಷ್ಟು ಮಾತ್ರವಲ್ಲ ತಾಯಿ, ಮತ್ತೆ ತನ್ನ ಅಮಾತ್ಯರಿಗೆ ಒಂದು ಕಟ್ಟಾಜ್ಞೆಯನ್ನೇ ಹೊರಡಿಸಿದ. ಏನೆಂದು ದೇವತೆಗಳು ಕಂಡಲ್ಲಿ ಶಿಕ್ಷಿಸಬೇಕು ಎಂಬ ಹಾಗೆ ಸರಿ ಅವರಿಂದ ತಪ್ಪಿಸಿಕೊಂಡು ಬದುಕುವುದೇ ಕಷ್ಟವಾಗಿದೆ ಅಮ್ಮ, ಕಷ್ಟವಾಗಿದೆ. ಕಂದ, ಯೋಚಿಸಬೇಡ ಚಿಂತಿಸಬೇಡ, ನಿಮ್ಮದಾದಂತ ನಿಜ ವೇಷಗಳನ್ನು ಮರೆಗೊಳಿಸಿ ಮೃಗ ಪಕ್ಷಿಗಳ ರೂಪಗಳನ್ನು ಧಾರಣೆ ಮಾಡಿಕೊಳ್ಳಿ. ನಿಮಗಿರುವುದಕ್ಕೆ ಸೂಕ್ತವಾದ ಕ್ಷೇತ್ರ ಅದು ತುಹಿನಗಿರಿ. ಆ ದುಷ್ಟರನ್ನು ವಧಿಸುವಂತ ಚಂದವನ್ನು ಕಣ್ಣು ತುಂಬ ಕಾಣುವಿರಂತೆ. ಹೊಂದಿಕೊಳ್ಳಿ ಹೊಂದಿಕೊಳ್ಳಿ. ಜಯ 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 ಜಯ. ಅಳುವ ಸುಮನಸರಿ ಧೈರ್ಯವ ತಿಳುಗೆ ಬಳಿಗ ಶಕ್ತಿರು ಬಿಡೆ ಖಳ ಬಳಿಗೈದುತ ಗೆಲುವಡ ಸಾಧ್ಯ
ತಿರುಗಿಸಿ ಧನುಜರ ಕೊಲ್ಲುವ ಕಾರ್ಯವು ಸುಲಭ ಧನುಜರ ಕೊಲ್ಲುವ ಕಾರ್ಯವು ಸುಲಭ ಎನ್ನುತ್ತಲೇ ತನ್ನ ಮನದೊಳಗೆ ಯೋಚಿಸಿ 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 ಎಂದು ಯೋಚಿಸಿ ಮಾಘಮ್ಮಾಯೇ ನಷ್ಟಗೊಳಿಸಿ ಈ ಧರೆಯಲ್ಲಿ ಧರ್ಮ ಸ್ಥಾಪನೆ ಮಾಡುತ್ತೇನೆ ಎಂಬುದಾಯಿತು. ಹಾಗೆಂದುಕೊಂಡು ದುಷ್ಟರ ಬಳಿಗೆ ನಾನಾಗಿ ಹೋಗುವುದಲ್ಲ, ಅವರಾಗಿ ನನ್ನ ಬಳಿಗೆ ಬರಬೇಕು ಎಂದಾದರೆ ಶುಂಭನನ್ನೇ ಆಚಾರವಾಗಿರಿಸಿಕೊಂಡು ಅಲ್ಲಲ್ಲಿ ಚದುರಿ ಹೋದಂತ ದುಷ್ಟರನ್ನು ಒಟ್ಟುಗೂಡಿಸಿ ಅಸುರ ಮೇಧವನ್ನೇ ಕೈಗೊಳ್ಳಬೇಕಾಗಿದೆ. ಈ ಪ್ರಪಂಚದಲ್ಲಿ ಹಣ್ಣಿಗೆ ಹೊನ್ನಿಗೆ ಮಣ್ಣಿಗೆ ಮರುಳಾಗದಿರೇ ಇರುವವರು